ಹೆಸರಂತ ಸಮಾಜ ಸೇವಕ ಕಾಪು ರಂಗತರಂಗ ನಾಟಕ ಸಂಸ್ಥೆಯ ಸ್ಥಾಪಕ ಲೀಲಾಧರ್ ಶೆಟ್ಟಿ ಮತ್ತು ಅವರ ಪತ್ನಿ ವಸುಂಧರಾ ಶೆಟ್ಟಿ ಅವರು ಜೊತೆಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಲೀಲಾಧರ್ ಶೆಟ್ಟಿ ಮತ್ತು ವಸುಂಧರಾ ಶೆಟ್ಟಿ ದಂಪತಿ ಮಂಗಳವಾರ ಮಧ್ಯರಾತ್ರಿ 11:20ರಿಂದ 12:30 ನಡುವಿನ ಅವಧಿಯಲ್ಲಿ ತಮ್ಮ ಮನೆಯ ಪಕ್ಕಾಸಿಗೆ ಒಂದೇ ಸೀರೆಯನ್ನ ಬಿಗಿದು ಅದರ ಎರಡು ತುದಿಗೆ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ದಾರೆ. ಸರಳ ಸಜ್ಜನ ವ್ಯಕ್ತಿಯಾಗಿದ್ದ ಲೀಲಾಧರ್ ಶೆಟ್ಟಿ ಅವರು ಒಂದು ಬಾರಿ ಕಾಪು ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೂ ಸ್ಪರ್ಧಿಸಿದ್ರು. ಅತ್ಯುತ್ತಮ ನಾಟಕ ತಂಡವನ್ನ ಹೊಂದಿದ್ರು. ಕಾಪು ರಂಗತರಂಗ ತಂಡದ ಯಜಮಾನನಾಗಿ ಭಾರಿ ಜನಪ್ರಿಯತೆಯನ್ನ ಪಡೆದಿದ್ದರು. ಅಶಕ್ತರ ನೆರವಿಗೆ ಧಾವಿಸುತ್ತಿದ್ದ ಅವರು ಯಾವಾಗಲೂ ಸಮಾಜದ ಪರವಾಗಿ ಕಾಳಜಿಯನ್ನ ಹೊಂದಿದ್ರು. ಕಾಪು ಶಾಸಕ ಗುರ್ಮೇಶ್ವರಿ ಶೆಟ್ಟಿಯವರ ಅತ್ಯಂತ ಆಪ್ತರಾಗಿದ್ದವರು. ಕಾಪು ಬಂಟರ್ ಸಂಘದ ಮಾಜಿ ಅಧ್ಯಕ್ಷ, ಭಜನಾ ಮಂಡಳಿಯ ಸಂಚಾಲಕ, ಅತ್ಯುತ್ತಮ ನಟ ಮತ್ತು ನಿರ್ದೇಶಕರು ಆಗಿದ್ದರು. ಅವರು ದಂಪತಿ ಸಹಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಸಾವಿರಾರು ಅಭಿಮಾನಿಗಳಿಗೆ ಆಘಾತವನ್ನುಂಟು ಮಾಡಿದೆ. ಇತ್ತೀಚೆಗೆ ತನ್ನ ಹೊಸ ನಾಟಕ ರಚನೆಯನ್ನ ಮಾಡಿದ್ದವರು ಅದರಲ್ಲಿ ಯಶಸ್ವಿಯಾಗುವ ಆಶಾಭಾವನೆಯನ್ನ ಹೊಂದಿದ್ರು. ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಸ್ಥಳೀಯರು ತಿಳಿಸಿದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಕಾಪು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಲೀಲಾಧರ್ ಶೆಟ್ಟಿ ಅವರ ನಿಧನಕ್ಕೆ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದ ನೂರಾರು ಮಂದಿ ಗಣ್ಯರು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು. ಪ್ರಮೋದ್, ನಮಸ್ತೆ. ನಮಸ್ತೆ ಪ್ರಮೋದ್, ಬೆಳ್ಳಂಬೆಳಗ್ಗೆ ಆಘಾತಕಾರಿಯಾದ ಸುದ್ದಿಯೊಂದನ್ನು ನಾವು ನೀಡ್ತಾ ಇರುವಂಥದ್ದು. ಹಿರಿಯ ಖ್ಯಾತ ಸಮಾಜ ಸೇವಕರಾಗಿರುವಂತಹ ಕಾಪು ಲೀಲಾಧರ್ ಶೆಟ್ಟಿ ಅವರು ಜೀವಾಂತ್ಯ ಮಾಡಿಕೊಂಡಿರುವಂಥದ್ದು, ಅದು ಕೂಡ ಪತ್ನಿ ವಸುಂಧರಾ ಸಮೇತರಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇದೊಂದು ಬಹಳ ಆಘಾತಕಾರಿ ಮತ್ತು ಅವರ ಅಭಿಮಾನಿಗಳಿಗೆ ತುಂಬ ನೋವನ್ನುಂಟು ಮಾಡುತ್ತಿರುವಂತಹ ಒಂದು ಸಂಗತಿ. ಏನು ವಿಚಾರದಲ್ಲಿ ಏನು ವಿಷಯ ಇದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಮೋದ್? ಖಂಡಿತವಾಗಿಯೂ ಏನು ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಕಾಪುವಿನ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಜನರಿಗೆ ಒಂದು ನೋವನ್ನು ತಂದಿದೆ ಅಂತ ಹೇಳ್ಬೋದು. ಲೀಲಾಧರ್ ಶೆಟ್ಟಿ ಅವರು ಏನು ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಅವರು ಕೆಲಸ ಕಾರ್ಯವನ್ನು ಮಾಡ್ತಾ ಇರೋರು. ಕಾಪುವಿನಲ್ಲಿ ಅವರು ಲೀಲಣ್ಣ ಅಂತಲೇ ಪ್ರಸಿದ್ಧಿ ಪಡೆದವರು. ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇವರು ಏನು ನಿನ್ನೆ ತಡರಾತ್ರಿ ದಂಪತಿ ಸಮೇತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಎಲ್ರಿಗೆ ಜನರಿಗೆ ಒಂದು ನೋವನ್ನು ತಂದಿದೆ ಅಂತ ಹೇಳ್ಬೋದು. ತಡರಾತ್ರಿ ಇವರು ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಂತರ ಮಣಿಪಾಲದ ಶವಗಾರದಲ್ಲಿ ಇವತ್ತು ಅದನ್ನು ಇಡಲಾಗಿದೆ. ನಂತರ ಮಧ್ಯಾಹ್ನ ಒಂದು 3 ಗಂಟೆ ಹೊತ್ತಿಗೆ ತಮ್ಮ ಸಮೀಪದ ಕರ್ನಾಡಿ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಂತರ ಅಲ್ಲಿಯೇ ಅವರ ಒಂದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ಅಲ್ಲಿ ನಡೀಲಿಕ್ಕಿದೆ. ಆದ್ರೆ ಲೀಲಾಧರ್ ಶೆಟ್ಟಿ ಅವರು ಎಲ್ರಿಗೆ ಅಚ್ಚುಮೆಚ್ಚು. ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆ ಬಂದಾಗ ಎದುರು ನಿಂತು ಅದನ್ನು ಸರಿಪಡಿಸುವಂತದ್ದಿರ್ಬೋದು. ಎಲ್ಲ ಈಗ ಜೀರ್ಣೋದ್ಧಾರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಕಾರ್ಯವನ್ನು ಮಾಡಿರುವುದು. ಅವರು ಈ ರೀತಿಯ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ರೂ ಒಂದು ನೋವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಪ್ರಮೋದ್, ಇವರು ಕಾಪು ರಂಗತರಂಗ ನಾಟಕ ಸಂಸ್ಥೆಯ ಸ್ಥಾಪಕರಾಧ್ಯಕ್ಷರಾಗಿಕೊಂಡು ಹಲವಾರು ನಾಟಕಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸಿದವರು. ಜೊತೆಯಾಗಿ ಅದಲ್ಲದೆ ತಮ್ಮ ನಾಟಕಗಳಲ್ಲಿ ಈ ಆತ್ಮಹತ್ಯೆ ಅಂತ ಒಂದು ವಿಚಾರಗಳಿಗೂ ಕೂಡ ಅವರು ಜನರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಅದರಿಂದ ದೂರ ಇರಬೇಕು, ನಾವು ಉತ್ತಮ ಸಮಾಜ ಕಟ್ಟಬೇಕು ಅಂತ ಹೇಳ್ತಾ ಇದ್ದಂಥ ಒಂದು ಹಿರಿಯ ಗಣ್ಯರು ಈ ರೀತಿ ಏಕಾಏಕಿ ಮಾಡುವ ಸಂದರ್ಭದಲ್ಲಿ ಯಾಕೆ ಅವರ ಮನಸ್ಸಿಗೆ ಅಂತಹ ದೊಡ್ಡ ಆಘಾತ ಏನು? ಕೌಟುಂಬಿಕವ, ಹಣಕಾಸಿನಿಂದ ಆ ರೀತಿ ಏನಾದರೂ ಮಾಹಿತಿ ಏನಾದರೂ ಕೇಳಿ ಬರ್ತಿದ್ಯಾ ಪ್ರಮೋದ್? ಖಂಡಿತವಾಗಿಯೂ ಅವರು ನಾಟಕ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿದವರು. ಅಂದ್ರೆ ಅವರು ರಚಿಸಿ ನಿರ್ದೇಶಿಸಿರುವಂತಹ ಎಲ್ಲಾ ನಾಟಕಗಳು ಎಲ್ರಿಗೆ ಅಚ್ಚುಮೆಚ್ಚು. ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವರ ನಾಟಕಗಳು ಪ್ರಸಿದ್ಧಿಯನ್ನು ಪಡೆದಿತ್ತು. ಅದೇ ರೀತಿಯಲ್ಲಿ ಅನೇಕ ಕಲಾವಿದರಿಗೂ ಕೂಡ ಇವರು ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದ್ರು. ನಿನ್ನೆ ತುಂಬಾ ನೋವುಂಟು ಮಾಡಿದೆ, ಮನಸ್ಸಿಗೆ ಒಂದು ನೋವುಂಟು ಮಾಡಿದೆ. ಇದನ್ನು ತಡೆಯಲಾಗದೆ ತಾವು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ.
ಅಂದ್ರೆ ನಿನ್ನೆ ಕೂಡ ಕೆಲವೊಂದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಜನರೊಟ್ಟಿಗೆ ಹೆಚ್ಚಿಗೆ ಮಾತನಾಡುವಂತದ್ದು ಇರ್ಲಿಲ್ಲ ಅಂತ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಯ್ತು. ತಡರಾತ್ರಿ ಇಬ್ರು ದಂಪತಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಏನು ಅವರ ಕೌಟುಂಬಿಕ ಅಂದ್ರೆ ಅವರ ಮನೆಯ ಏನು ವಿಚಾರ ಇರಬಹುದು. ಆದ್ರೆ ಮುಂದೆ ಎಲ್ಲವೂ ಕೂಡ ಒಂದು ತನಿಖೆಯಲ್ಲಿ ಗೊತ್ತಾಗಬಹುದು ಅಂತ ಹೇಳ್ಬೋದು. ಇನ್ನು ಸಾವಿಗೆ ಶರಣಾಗುವ ಮುನ್ನ ದಂಪತಿಗಳು ಡೆತ್ ನೋಟ್ ಬರೆದಿಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಡೆತ್ ನೋಟ್ ಅಲ್ಲಿ ಇರುವ ವಿಷಯ ಏನಾದರೂ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರಾ? ಈಗಾಗಲೇ ಈ ಒಂದು ಎಲ್ಲ ಏನು ಅವರ ಇದು ಅವರ ವಿಧಿವಿಧಾನಗಳು ಎಲ್ಲ ನಡೆದ ನಂತರ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಇವರು ಇಬ್ರು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಎಲ್ಲ ಅವರ ಕುಟುಂಬಿಕರಿಗೆ ಮತ್ತು ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಎಲ್ಲ ಆತ್ಮೀಯರಿಗೆ ನೋವನ್ನುಂಟು ಮಾಡಿದೆ. ಆದ್ರೆ ಮುಂದಿನ ಪೊಲೀಸ್ ತನಿಖೆಯಲ್ಲಿ ಎಲ್ಲ ವಿಷಯಗಳು ತಿಳಿದು ಬರಬೇಕಿದೆ. ಆದ್ರೆ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವುದಂತೂ ಕಾಪು ಜನತೆಗೆ ತುಂಬಾ ನೋವನ್ನು ತಂದಿದೆ. ಅದೇ ರೀತಿಯಲ್ಲಿ ಅವರು ಕೆಲವೊಂದು ನಾಟಕಗಳನ್ನು ರಚಿಸಿ ಜನರಿಗೆ ಏನು ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಿದ್ರು. ಅಂತಹ ಒಬ್ಬ ಹಿರಿಯ ಏನು ನಿರ್ದೇಶಕ ಮತ್ತು ನಟನೆಯನ್ನೆಲ್ಲ ಮಾಡ್ತಿದ್ದವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಒಂದು ಮಾಹಿತಿ ಎಲ್ರಿಗೆ ಒಂದು ನೋವನ್ನು ತಂದಿದೆ ಅಂತ ಹೇಳ್ಬೋದು ಸರ್. ಎಸ್ ಪ್ರಮೋದ್, ಧನ್ಯವಾದಗಳು. ಇದು ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಅವರು ನೀಡ್ತಿರುವಂತಹ ಮಾಹಿತಿ. ಖ್ಯಾತ ಸಮಾಜ ಸೇವಕರಾಗಿರುವಂತಹ ಕಾಪು ಲೀಲಾಧರ್ ಶೆಟ್ಟಿ ಅವರು ಪತ್ನಿ ವಸುಂಧರಾ ಸಮೇತರಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. LIC ಏಜೆಂಟರಾಗಿ, ಕಲಾ ಸಂಘಟಕ, ಕಲಾ ಪೋಷಕರಾಗಿದ್ದವರು, ವಿವಿಧ ಕಾರ್ಯಕ್ರಮಗಳ ಆಯೋಜಕರಾಗಿ, ಕಲೆ, ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕ, ಜಾನಪದ, ಶೈಕ್ಷಣಿಕ ಕ್ಷೇತ್ರಗಳ ಪೋಷಕರಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಕಳಂಕರಹಿತವಾಗಿ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಲೀಲಾಧರ್ ಶೆಟ್ಟಿ ಅವರು ಈ ರೀತಿಯೊಂದು ಆತ್ಮಹತ್ಯೆ ಬಂದು ದಾರಿ ಹಿಡಿದಿರುವುದು ನಿಜಕ್ಕೊಂದು ಆಘಾತಕಾರಿಯಾದ ಸಂಗತಿ. ಅವರ ಸೇವೆಗಾಗಿ ಅವರನ್ನು ಎಲ್ಲರೂ ತುಂಬ ಆತ್ಮೀಯವಾಗಿ ಲೀಲಣ್ಣ ಅಂತಲೇ ಕರೀತಾ ಇದ್ರು. ಸಾಮಾಜಿಕ ಕಾರ್ಯಕರ್ತರಾಗಿಯೂ ಅವರು ಸಮಾಜದಲ್ಲಿ ನೊಂದವರ ಪಾಲಿಗೆ ಆಶಾಕಿರಣವೂ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ರು. ಸಾವಿರಾರು ಮಂದಿಗೆ ಶಿಕ್ಷಣ, ಉದ್ಯೋಗ, ಸಾಂಸಾರಿಕ ಬಾಂಧವ್ಯ ಜೋಡಣೆಗೆ ನೆರವಾಗಿದ್ದವರು. ಕಾಪು ರಂಗತರಂಗ ನಾಟಕ ತಂಡವನ್ನು ಕಟ್ಟಿಕೊಂಡು ಕಲೆಯನ್ನು ಪ್ರಸಾರಗೊಳಿಸು ಅಪರಿಮಿತವಾಗಿ ಶ್ರಮಿಸಿದ್ರು. ಸಮಾಜ ಸೇವೆಗಾಗಿ ಅವರು ಜಿಲ್ಲಾ ರಾಜ್ಯೋತ್ಸವ, ಸಮಾಜ ರತ್ನ ಪುರಸ್ಕಾರ ಸಹಿತವಾಗಿ ಹಲವು ಪ್ರಶಸ್ತಿ, ಪುರಸ್ಕಾರ, ಗೌರವಗಳಿಗೆ ಕೂಡ ಭಾಜನರಾಗಿದ್ದಂತಹ ಲೀಲಾಧರ್ ಶೆಟ್ಟಿ ಅವರು ಈ ರೀತಿ ಜೀವಾಂತ್ಯ ಮಾಡಿಕೊಂಡಿರುವುದು ನಿಜಕ್ಕೂ ಒಂದು ಆಘಾತಕಾರಿಯಾದ ಸಂಗತಿ.